ఇది బిఎస్ కాదు, కుట్టుకోవచ్చు. సిహెచ్ ఎండి అబ్దుల్ గారు. ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಲ್ಲಾಸನಗರ ಬಾವಲಿಗುರಿಯಲ್ಲಿ ಒಂದು ಸುಸಜ್ಜಿತವಾದ ಬಸ್ಸು ತಂಗುದಾಣವನ್ನು ನಮಗೆ ಯು ಟಿ ಫರೀದ್ ಫೌಂಡೇಶನ್ ಇದರ ವತಿಯಿಂದ ಯು ಟಿ ಫರೀದ್ರವರ ಮಕ್ಕಳಾದ ನಮ್ಮ ಶಾಸಕರಾದ ಯು ಟಿ ಖಾದರ್ ಮತ್ತು ಎಲ್ಲ ಸಹ ಉದ್ಯೋಗಿಗಳೊಂದಿಗೆ ನಾವು ಮನವಿ ಮಾಡಿದಾಗ ಒಂದು ಸುಸಜ್ಜಿತವಾದ ಬಸ್ಸು ತಂಗುದಾಣವನ್ನು ನಮಗೆ ಯು ಟಿ ಫರೀದ್ ಫೌಂಡೇಶನ್ ವತಿಯಿಂದ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಎಲ್ಲರ ಪರವಾಗಿ ನಾನು ಅಭಿನಂದಿಸುತ್ತಾ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ನೆಚ್ಚಿನ ಶಾಸಕರು, ಹರೇಕಳದ ಅಭಿವೃದ್ಧಿ ಅಧಿಕಾರರು, ಈಗ ನಮ್ಮ ಕಣ್ಣು ಮುಂದೆ ಕಾಣುವಂಥ ಈ ಪಂಚಾಯತ್ ರಚನೆಯಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದಂಥ ನಮಗೆ ಹುರಿದುಂಬಿಸಿ ಈ ಒಂದು ಎಲ್ಲ ಅಭಿವೃದ್ಧಿಯಲ್ಲಿ ಪಾತ್ರವಹಿಸಿದಂಥ ನಮ್ಮ ನೆಚ್ಚಿನ ಶಾಸಕರಾದ ಯು ಟಿ ಖಾದರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾವು ಈ ಹರೇಕಳ ಗ್ರಾಮ ಪಂಚಾಯತ್ನ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಇಲ್ಲಿ ನೆರೆದಿರಂಥ ಎಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಮಾಜಿ ಅಧ್ಯಕ್ಷರುಗಳು, ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾದಂಥ ಮುಸ್ತಫರವರು, ಈಗ ತಾನೇ ಈ ವಾಣಿಜ್ಯ ಕಟ್ಟಡವನ್ನು ಉದ್ಘಾಟನೆಗೊಳಿಸಿದಂಥ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜರಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಪಂಚಾಯತ್ನ ಸದಸ್ಯರು ಮತ್ತು ಇಲ್ಲಿ ಸೇರಿದಂಥ ಗ್ರಾಮಸ್ಥರು, ನಮ್ಮ ಗ್ರಾಮ ಸಮಿತಿಯ ಅಧ್ಯಕ್ಷರಾದಂಥ ಬಶೀರ್ ಅವರಿದ್ದಾರೆ. ಎಲ್ಲರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರೇಕಳ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ನ ಅನುದಾನದಲ್ಲಿ ಹರೇಕಳ ಉಲ್ಲಾಸನಗರ ನೂತನವಾಗಿ ನಿರ್ಮಿಸಲ್ಪಡುವಂಥ ಪಂಚಾಯತ್ನ ಮುಂದುಗಡೆಯಲ್ಲಿ ಈಗಾಗಲೇ ಉದ್ಘಾಟನೆಗೊಂಡಂಥ ಅಂಗಡಿ ಕಟ್ಟಡ, ಅದೇ ರೀತಿ ಈಗಾಗಲೇ ಉದ್ಘಾಟನೆಗೊಂಡಂಥ ಈ ಭಾಗದಲ್ಲಿ 4 ಬಾರಿ ಶಾಸಕರಾಗಿ ನಮ್ಮ ಹರೇಕಳ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಮತ್ತು ನೂರಾರು ಜನರಿಗೆ ಇಲ್ಲಿ 1 ಎಕರೆ ಹಾಗೆ ನಿವೇಶನವನ್ನು ಕೊಟ್ಟುಕೊಂಡು ಈ ಗ್ರಾಮವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದಂಥ ದಿವಂಗತರಾದಂಥ ಗೌರವಾನ್ವಿತ ಯು ಟಿ ಫರೀದ್ರವರ ಹೆಸರಿನಲ್ಲಿ ಯು ಟಿ ಫರೀದ್ ಫೌಂಡೇಶನ್ ಇದರ ಒಂದು ನೇತೃತ್ವದಲ್ಲಿ ಅವರ ಮಕ್ಕಳಾದ ಡಾಕ್ಟರ್ ಇಮ್ತಿಯಾಜ್ರವರು, ಯು ಟಿ ಖಾದರ್ ಅವರು, ಡಾಕ್ಟರ್ ಇಫ್ತಿಕಾರ್ ಅಲಿ ಅವರು ಮತ್ತು ಅವರ ತಮ್ಮ ಜುಲ್ಫಿಕರ್ ಅಲಿ ಅವರು, ಇವರು ಸೇರಿಕೊಂಡು ನಮಗೆ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಈ ಪಂಚಾಯತ್ನ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಈ ದಿನ ಈ ಬಸ್ ಸ್ಟ್ಯಾಂಡನ್ನು ನಿರ್ಮಿಸಿಕೊಟ್ಟಂಥ ಯು ಟಿ ಫರೀದ್ ಫೌಂಡೇಶನ್ ಮತ್ತು ಅದರ ಎಲ್ಲರಿಗೂ ಕೂಡ ಹರೇಕಳ ಗ್ರಾಮ ಪಂಚಾಯತ್ ಮತ್ತು ಹರೇಕಳ ಗ್ರಾಮದ ಸರ್ವ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಹರೇಕಳ ಗ್ರಾಮ ಈಗ ಅಭಿವೃದ್ಧಿಯಲ್ಲಿ ಮುನ್ನಡೆಯುತ್ತಿರುವಂಥ ಒಂದು ಗ್ರಾಮ. ಯಾಕಂತ ಹೇಳಿದರೆ, ನಾವು ಯಾರು ಕನಸಿನಲ್ಲಿ ಎಣಿಸದ, ನಾವು ಯಾರು ನಿರೀಕ್ಷಿಸದ, ನಾವು ಯಾರು ಒತ್ತಡ ನೀಡದ ಒಂದು ಕೆಲಸ ಹರೇಕಳ ಅಡ್ಯಾರ್ವರೆಗೆ ಡ್ಯಾಮ್ ಮತ್ತು ಸೇತುವೆಯನ್ನು ನಿರ್ಮಿಸಿಕೊಟ್ಟಂಥ ನಂತರ UT ಖಾದರ್ ಅವರು ಈ ಭಾಗದಲ್ಲಿ ಒಂದು ಪಂಚಾಯತ್ ಕಟ್ಟಡವನ್ನು ನಾವು ಮಾಡಬೇಕಂತ ಎಂಬುದಾಗಿ ನಮ್ಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ನಾವೆಲ್ಲರೂ ಕೂಡ ಸೇರಿಕೊಂಡು ಇಲ್ಲೊಂದು ನೂತನವಾದಂಥ ಈ ಪ್ರದೇಶಕ್ಕೆ ಪಂಚಾಯತ್ ಕಟ್ಟಡ ಆಗಬೇಕು ಎಂಬ ಬೇಡಿಕೆ ಇಟ್ಟಾಗ ಅವರು ಹೇಳಿದರು, ನಿಮ್ಮ ಇನ್ಕಮ್ ಎಷ್ಟು ಅಂತೇಳಿ ಕೇಳಿದರು. ಹರೇಕಳ ಗ್ರಾಮದಲ್ಲಿ ನಾವು ಹೇಳಿದೆವು, ವರ್ಷಕ್ಕೆ 15 ಲಕ್ಷ ರೂಪಾಯಿ ಇಲ್ಲಿ ಟ್ಯಾಕ್ಸ್ ಬರ್ತದೆ ಅಂತೇಳಿ. ಈ ಟ್ಯಾಕ್ಸ್ ಮೂಲಕ ನೀವು ಇಲ್ಲಿ ಇಷ್ಟು ದೊಡ್ಡದಾದಂಥ ಒಂದು ನೀಲನಕ್ಷೆಯುಳ್ಳಂಥ ಒಂದು ಪಂಚಾಯತ್ ಕಟ್ಟಡವನ್ನು ಯಾವ ರೀತಿ ನಿರ್ಮಿಸ್ತೀರಿ ಎಂಬುದಾಗಿ ಕೇಳಿದಾಗ ಬದ್ರುದ್ದೀನ್ರವರು ಹೇಳಿದರು, ಪಂಚಾಯತ್ನ ಅಧ್ಯಕ್ಷರು, ನಿಮ್ಮ ಸಹಕಾರ ಒಂದು ಇದ್ದರೆ, ನೀವು ನಮಗೆ ಧೈರ್ಯ ಕೊಟ್ಟರೆ ನಾವು ಖಂಡಿತವಾಗಿ ಈ ಭಾಗದಲ್ಲಿ ಒಂದು ಉತ್ತಮವಾದಂಥ ಪಂಚಾಯತ್ ಕಟ್ಟಡವನ್ನು ನಾವು ನಿರ್ಮಿಸ್ತೇವೆ ಅಂತ ಹೇಳಿ. ಇದಕ್ಕೆ ಅಂದಾಜು ಮೊತ್ತ ಒಟ್ಟಾರೆಯಾಗಿ 1.5 ಕೋಟಿಯಷ್ಟು ರೂಪಾಯಿ ಅಂದಾಜು ಮೊತ್ತ ಕೂಡ ಆಗ್ತದೆ. ಆಗ ನಮ್ಮಲ್ಲಿ ಆಗ ಇದ್ದಂಥ ಒಂದು ಅನುದಾನ ಯಾವುದಂತ ಹೇಳಿದರೆ, ಉದ್ಯೋಗ ಖಾತರಿಯಲ್ಲಿ 20 ಲಕ್ಷ ರೂಪಾಯಿ ಮಾತ್ರ ಆಗ ಇದ್ದದ್ದು. ಹಾಗೆ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೆಲ್ಲ ಸೇರಿಕೊಂಡು ಅವರೆಲ್ಲರ ಸಹಕಾರವನ್ನು ಪಡೆದುಕೊಂಡು ಮತ್ತು ಇಲ್ಲಿ ನಾವು ಪಂಚಾಯತ್ ಕಟ್ಟಡ ನಿರ್ಮಿಸುವಾಗ ನಾವು ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೂಡ ಪಡೆದುಕೊಂಡು ಇಲ್ಲಿ ಪಂಚಾಯತ್ ಕಟ್ಟಡವನ್ನು ನಾವು ಆರಂಭಿಸಿದೆ. ಯಾಕಂತ ಹೇಳಿದರೆ, ಒಂದು ಗ್ರಾಮದಲ್ಲಿ ನಾವು ಅಭಿವೃದ್ಧಿಯನ್ನು ಮಾತ್ರ ಬಯಸುವುದು, ನಾವು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ರಾಜಕೀಯವನ್ನು ಬಯಸೋರು. ಇಲ್ಲಾಂತ ಹೇಳಿದಾಗ ನಾವು ಜನಪ್ರತಿನಿಧಿಯೇ ಆಗಿದ್ದುಕೊಂಡು ಯಾವ ರೀತಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು, ಮೊದಲಿನಿಂದಲೂ ಇಲ್ಲಿ ನಾವೊಂದು ಹರೇಕಳದಂದು ಅಲ್ಲಿ ಒಂದು ರೂಢಿಯಾಗಿ ನಾವು ಆ ಕೆಲಸವನ್ನು ನಿರ್ವಹಿಸ್ತಾ ಬರ್ತಾ ಇದ್ದೇವೆ. ಅದರಿಂದಾಗಿ ಈ ಹರೇಕಳ ಗ್ರಾಮ ಇಷ್ಟು ಅಭಿವೃದ್ಧಿ ಕಾಣಲು ಸಾಧ್ಯ ಎಂಬುದನ್ನು ಈ ಸಂದರ್ಭದಲ್ಲಿ ನೆನೆಸ್ತಾ ಇದ್ದೇನೆ. ಆಗ ಸನ್ಮಾನ್ಯ ಶಾಸಕರು ಧೈರ್ಯವನ್ನು ಕೊಟ್ಟ ನಂತರ ನಾವು ಇದಕ್ಕೆ ಕೈ ಹಾಕಿಕೊಂಡು, ಕೇವಲ ನಿಮ್ಗೆ ಗೊತ್ತಿರ್ಬೋದು, ಆಗಸ್ಟ್ ತಿಂಗಳಲ್ಲಿ ಆರಂಭ ನಮ್ಮ ಕೆಲಸ. 2021 ಆಗಸ್ಟ್ 16ಕ್ಕೆ ಇಲ್ಲಿ ಕೆಲಸ ಆರಂಭ ಆಯಿತು. ಈಗ ಆಗಸ್ಟ್ ಮುಗಿದು 1 ವರ್ಷ ಆಯ್ತಷ್ಟೇ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಸುಸಜ್ಜಿತವಾದಂಥ ಒಂದು ಪಂಚಾಯತ್ ಕಟ್ಟಡ ನಿರ್ಮಾಣ ಆಗಿದೆ. ಮತ್ತು ನಾವು ಮೋಸ್ಟ್ಲಿ ನವಂಬರ್ ತಿಂಗಳಲ್ಲಿ 2022ನೇ ನವಂಬರ್ ತಿಂಗಳ ಆರಂಭದಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕಂತೇಳಿ ಸನ್ಮಾನ್ಯ ಶಾಸಕರಲ್ಲಿ ಕೇಳಿಕೊಂಡು ಇದಕ್ಕೆ ಬೇಕಾದಂಥ ಅತಿಥಿವರ್ಯರನ್ನು ಕರೆಸಿಕೊಂಡು ಆ ದಿನ ಅವರು ಶಾಸಕರು ಕೊಟ್ಟಂಥ ದಿನಾಂಕವನ್ನು ನಾವು ನಿಗದಿಗೆ ಕೂಡ ಈಗಾಗಲೇ ಫಿಕ್ಸ್ ಮಾಡಿದ್ದೇವೆ. ಈಗಾಗಲೇ ನಾವೆಲ್ಲರೂ ನಿರೀಕ್ಷಿಸಿದ ರೀತಿಯಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ದೊಡ್ಡದಾದಂಥ ಒಂದು ಬಹಳ ಸುಸಜ್ಜಿತವಾಗಿ ನಮ್ಮ ಕಾಂಟ್ರಾಕ್ಟ್ದಾರಾದ ಇಮ್ತಿಯಾಜ್ರವರಲ್ಲೂ ಕೂಡ ಶಾಸಕರು ಶಿಲಾನ್ಯಾಸಕ್ಕೆ ಬಂದಾಗ ಕೂಡ ಹೇಳಿದರು, ನೀನು ಕಟ್ಟಡ ಕಟ್ಟುವಾಗ ನಿನ್ನ ಮನೆಯನ್ನು ಯಾವ ರೀತಿ ನೀನು ಕಟ್ಟಿ ಅದೇ ರೀತಿಯಲ್ಲಿ ಕಟ್ಟಬೇಕಂತೇಳಿ ನಮ್ಮ ಕಾಂಟ್ರಾಕ್ಟ್ದಾರಾದಂಥ ಇಮ್ತಿಯಾಜ್ರಿಗೆ ಹೇಳಿದರು. ಇಮ್ತಿಯಾಜ್ರವರು ಕೂಡ ಸುಸಜ್ಜಿತವಾದಂಥ ರೀತಿಯಲ್ಲಿ ಈ ಪಂಚಾಯತ್ ಕಟ್ಟಡವನ್ನು ಕೂಡ ಇಲ್ಲಿ ಕಟ್ಟಿದರು. ಈ ಒಂದು ಕಟ್ಟಡ ನಮಗೆ ಧೈರ್ಯ ತುಂಬಿ ಸನ್ಮಾನ್ಯ ಶಾಸಕರು ಬೇರೆ ಬೇರೆ ರೀತಿಯ ಅನುದಾನವನ್ನು ಇಲ್ಲಿ ಒದಗಿಸಿಕೊಂಡು ಇಲ್ಲಿ ಉತ್ತಮವಾಗಿ ಆಗಲಿಕ್ಕೆ ಸಾಧ್ಯವಾಯಿತು. ಇದು ಕೂಡ ನಾವು ಯಾರು ಹರೇಕಳ ಗ್ರಾಮದವರು ಯಾರು ಕೂಡ ಇದನ್ನು ನಿರೀಕ್ಷಿಸಲಿಲ್ಲ. ಆರಂಭದಲ್ಲಿ ಇದಕ್ಕೆ ನಾವು ಶಿಲಾನ್ಯಾಸ ಆದಾಗ ಇಂದು ಏಪಾಯರೆ ಅಂತೇಳಿ ಇದು ಯಾವಾಗ ಆಗಲಿಕ್ಕೆ ಅಂತೇಳಿ ಕೆಲವರು ಕೇಳಿದರು. ಆದರೆ ಅದು ಕೂಡ ಸಾಧ್ಯವಾಯಿತು. ಅದರ ಜೊತೆಗೆ ನಮಗೆ ಬಹಳವಾದಂಥ ಒಂದು ಸಂತೋಷ ಏನಂತ ಹೇಳಿದರೆ, ನಮಗಿಲ್ಲಿ ಒಂದು ಸುಸಜ್ಜಿತವಾದಂಥ ನಿಮ್ಗೆ ಗೊತ್ತಿದೆ ಆಸ್ಪತ್ರೆ ಕಟ್ಟಡ ಕೂಡ ಆಗ್ತಾಯಿದೆ. ನಮ್ಮ ಬ್ರಿಡ್ಜ್ ಮತ್ತು ಡ್ಯಾಮ್ನ ಗುತ್ತಿಗೆದಾರರಾದಂಥ ಉಡುಪಿಯ ಜಿ ಶಂಕರ್ ಅವರಿಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅದು ಯಾಕೆ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಸನ್ಮಾನ್ಯ ಶಾಸಕರಲ್ಲಿ ಅವರು ಹೇಳಿದಂಥ ಒಂದು ಮಾತು ಯಾವುದಂತ ಹೇಳಿದರೆ, ಹರೇಕಳ ಗ್ರಾಮದಲ್ಲಿ ನಮ್ಮ ಕೆಲಸದಾರರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹರೇಕಳ ಗ್ರಾಮದಲ್ಲಿ ನಮ್ಮ ಬ್ರಿಡ್ಜ್ ಮತ್ತು ಡ್ಯಾಮ್ಗೆ ಏನೆಲ್ಲ ಸಹಕಾರ ಬೇಕು ಅದನ್ನು ಪಂಚಾಯತ್ನವರು ಮತ್ತು ಊರವರು ಕೊಟ್ಟಿದ್ದರಿಂದ ನನಗೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು. ಆ ಗ್ರಾಮದ ಅಧ್ಯಕ್ಷರಾಗಲಿ ಯಾವುದೇ ಸದಸ್ಯರಾಗಲಿ ಯಾರೇ ಆಗಲಿ ನನ್ನಲ್ಲಿ ಯಾವ ಒಂದು ನಿರೀಕ್ಷೆಯನ್ನು ಕೂಡ ಮಾಡಲಿಲ್ಲ. ಅದಕ್ಕೆ ಬೇಕಾಗಿ ಸನ್ಮಾನ್ಯ ಶಾಸಕರ ಹತ್ರ ನೀವು ಹೇಳಿದ ಒಂದು ಕೆಲಸವನ್ನು ನಾನಲ್ಲಿ ಮಾಡ್ತೇನೆ. ಅದಕ್ಕೆ ಶಾಸಕರು ಹೇಳಿದರು, ನಮಗೆ ಅಲ್ಲಿ ಆಸ್ಪತ್ರೆಯನ್ನು ಮಾಡಿಕೊಡಿ ಅಂತೇಳಿ ಹೇಳಿದ ಮೇರೆಗೆ 1,30,30,00,000 ರೂಪಾಯಿ ಅಂದಾಜು ಮೊತ್ತದಲ್ಲಿ ಈಗಾಗಲೇ ಆಸ್ಪತ್ರೆ ಕಟ್ಟಡ ಆರಂಭವಾಗಿ ಸ್ಲ್ಯಾಬ್ವರೆಗಿನ ಕೆಲಸ ಕೂಡ ಆಗಿ ಸಾರಣೆಯ ಕೆಲಸ ಕೂಡ ಈಗ ಆಗ್ತಾಯಿದೆ. ಇದು ಈ ಎಲ್ಲ ಕೆಲಸಗಳು ಕೂಡ ಆಗಲಿಕ್ಕೆ ಏನಂತ ಕಾರಣ ಅಂತ ಹೇಳಿದರೆ, ಒಂದು
ನಮ್ಮ ಅರೇಕಳ ಗ್ರಾಮದ ಜನರ ಒಗ್ಗಟ್ಟು, ಅರೇಕಳ ಗ್ರಾಮದ ಸರ್ವ ಜನರ ಸಹಕಾರ ಯಾರಿಗೆ? ನಮ್ಮ ಪಂಚಾಯತ್ನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ ಮತ್ತು ನಮ್ಮ ಶಾಸಕರಿಗೆ. ಅದರಿಂದಾಗಿ ಇಲ್ಲಿ ಈ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಕೂಡ ಆಗಲಿಕ್ಕೆ ಸಾಧ್ಯವಾಯಿತು. ನಾನು ಆವತ್ತಿನಿಂದ ಇವತ್ತಿನ ಮೊದಲಿನಿಂದ ಇಲ್ಲಿಯವರೆಗೆ ಅರೇಕಳ ಗ್ರಾಮದ ಅಭಿವೃದ್ಧಿಯಲ್ಲಿ ನಮ್ಮ ಎಲ್ಲ ಪಂಚಾಯತ್ನ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸರ್ವ ಸದಸ್ಯರು ಕೂಡ ಮೊದಲಿನಿಂದಲೂ ಕೂಡ ಈ ಗ್ರಾಮದ ಅಭಿವೃದ್ಧಿಯಲ್ಲಿ ಸಹಕಾರವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದನಂತರ ಇಲ್ಲಿ ಶಾಸಕರಾಗಿದ್ದಂಥ ಸನ್ಮಾನ್ಯ UT ಫರೀದ್ ಸಾಹೇಬರನ್ನು ನಾವು ಯಾವತ್ತೂ ಕೂಡ ಅರೇಕಳ ಗ್ರಾಮದ ಜನತೆ ಯಾವತ್ತೂ ಕೂಡ ಮರಳಿಕ್ಕೆ ಸಾಧ್ಯವಾಗದಂಥ ಕೆಲಸವನ್ನು ಅರೇಕಳ ಗ್ರಾಮದಲ್ಲಿ ನಿರ್ಮಿಸಿಕೊಟ್ಟು ಹೋಗಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಅವರ ಸುಪುತ್ರರಾದಂಥ ಸನ್ಮಾನ್ಯ UT ಖಾದರ್ ಅವರು 4 ಬಾರಿ ಶಾಸಕರಾಗಿ, ಮಂತ್ರಿಯಾಗಿ ಅರೇಕಳ ಗ್ರಾಮಕ್ಕೆ ಕೋಟ್ಯಾಂತರ ರೂಪಾಯಿಯ ಕೆಲಸವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ UT ಖಾದರ್ ಸಾಹೇಬರಿಗೆ ಮತ್ತು ಅವರ ಎಲ್ಲ ಪುತ್ರರಿಗೆ, ಅವರ ಕುಟುಂಬಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ನಮ್ಮ ಈ ಪಂಚಾಯತ್ನ ನಮ್ಮ ಹೊಸ ಕಟ್ಟಡ ಮತ್ತು ಈ ಬಿಲ್ಡಿಂಗ್ ಮತ್ತು ನಮ್ಮ ಎಲ್ಲದಕ್ಕೂ ಕೂಡ ಸಹಕರಿಸಿದ ಎಲ್ಲ ಊರಿನ ಮಹಾಜನತೆಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ವಿಶೇಷವಾಗಿ ಅದರ ಹಿಂದೆ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಬದ್ರುದ್ದೀನ್ರವರ ಶ್ರಮವನ್ನು ಯಾವತ್ತೂ ಕೂಡ ಹೇಳಿದರೆ ಮರಳಿಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ಬದ್ರುದ್ದೀನ್ರವರ ನೆನಪು ಈ ಪಂಚಾಯತ್ನ ಅಧ್ಯಕ್ಷರಾಗಿ ಉದ್ಘಾಟನೆಯಾದ ನಂತರ ಮುಂದಿನ ಒಂದು ಕಾಲದಲ್ಲಿ ಖಂಡಿತವಾಗಿ ಅವರ ಹೆಸರು ಕೂಡ ಅಜರಾಮರವಾಗಿ ಶಾಶ್ವತವಾಗಿ ಉಳಿತದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇದಕ್ಕಾಗಿ ಬಹಳಷ್ಟು ದುಡಿದಂಥ ನಮ್ಮ ಬದ್ರುದ್ದೀನ್ರವರು ಇರ್ಬೋದು, ಅದರ ಜೊತೆಗೆ ನಮ್ಮ ಈ ಜಾಗದ ಪಂಚಾಯತ್ನ ಬೇಕಾದಂಥ ಜಾಗ, ಹಾಸ್ಪಿಟ್ಲಿಗೆ ಬೇಕಾದಂಥ ಜಾಗ ಮತ್ತು ನಮ್ಮ ಗ್ರಾಮ ಚಾವಡಿಗೆ ನಮ್ಮ ಒಂದು ಪಂಚಾಯತ್ನ ಇನ್ನೂ ಅಂಗಡಿ ಕಟ್ಟಡಕ್ಕೆ ಬೇಕಾದಂಥ ಜಾಗಕ್ಕೆ ಬದ್ರುದ್ದೀನ್ರವರ ಜೊತೆ ಉತ್ತಮವಾಗಿ ಸಹಕಾರವನ್ನು ನೀಡಿದವರು ನಮ್ಮ ಪಂಚಾಯತ್ ಸದಸ್ಯರಾದಂಥ ಸಿದ್ದಿಕ್ರವರು. ಅವರು ಕೂಡ ತಾಲೂಕು ಆಫೀಸಿಗೆ ಹೋಗಿ, AC ಆಫೀಸಿಗೆ ಹೋಗಿ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಮಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರನ್ನು ಕೂಡ, ಸಿದ್ದಿಕ್ರವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಎಲ್ಲ ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ನಿಮ್ಮ ಮಾಧ್ಯಮದವರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತಿಗೆ ಮುಗಿಸ್ತೇನೆ. ಅರೇಕಲ್ ಗ್ರಾಮ ಪಂಚಾಯತಿಯ ಸನ್ನಿಧಿಯಲ್ಲಿ ಇವತ್ತು ಉದ್ಘಾಟನೆಗೊಂಡಂತಹ ಪಂಚಾಯತಿನ ವಾಣಿಜ್ಯ ಕಟ್ಟಡ ಹಾಗೂ ಬಸ್ ತಂಗುದಾಣದ ಈ ಒಂದು ಉದ್ಘಾಟನೆಯ ಅರ್ಥಪೂರ್ಣ ಸಮಾರಂಭ ನಾವೆಲ್ಲ ಕೂಡ ಇವತ್ತಿದ್ದೇವೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಪಂಚಾಯತ್ನ ವಾಣಿಜ್ಯ ಕೇಂದ್ರ ಮತ್ತು ಬಸ್ ಸ್ಟ್ಯಾಂಡ್ ಉದ್ಘಾಟಿಸಿ ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ. ಭವಿಷ್ಯದ ಒಂದು ಅಭಿವೃದ್ಧಿಯ ಸಂಕೇತ ಬಹುಶಃ ಗ್ರಾಮ ಪಂಚಾಯತ್ ಕಟ್ಟಡ, ಈ ಒಂದು ವಾಣಿಜ್ಯ ಬಿಲ್ಡಿಂಗ್ ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡ್, ಆಸ್ಪತ್ರೆ, ಜನತಾ ಕಟ್ಟಡ, ಬ್ರಿಡ್ಜ್, ಇದೆಲ್ಲವೂ ಕೂಡ ಭವಿಷ್ಯದ 10-15 ವರ್ಷಗಳಲ್ಲಿ ಈ ಒಂದು ಗ್ರಾಮ ಅತ್ಯುತ್ತಮವಾದ ಅಭಿವೃದ್ಧಿ ಮತ್ತು ಸೌಹಾರ್ದ ಗ್ರಾಮಕ್ಕೆ ಪರಿವರ್ತನೆ ಆಗ್ತದೆ. ಎಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರ ಇವತ್ತು ಕೊಡ್ಕೊಂಡು ಇದು ಇವತ್ತು ಅತ್ಯಂತ ಯಶಸ್ವಿಯಾಗಿದೆ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಬದ್ರುದ್ದೀನ್ ಇರಲಿ, ಉಪಾಧ್ಯಕ್ಷ ಅಂತ ಭವನಿಯಕ್ಕ ಕಲ್ಯಾಣಕ್ಕ ಇರಲಿ, ನಮ್ಮ ಗ್ರಾಮ ಪಂಚಾಯತಿನ ಎಲ್ಲ ನಮ್ಮ ಸದಸ್ಯರುಗಳು, ಅದೇ ರೀತಿ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಸದಸ್ಯರುಗಳು, ಈ ಪ್ರದೇಶದ ಸಂಘ ಸಂಸ್ಥೆಗಳು, ಬಹುಶಃ ನಮ್ಮದೇ ಒಂದು ಕುಟುಂಬದ ರೀತಿಯಲ್ಲಿ ಮುಂದೆ ನಿಂತುಕೊಂಡು ಸಕ್ಕರೆ ಬಾಕಿ ಎಲ್ಲರಿಗೆ ಕೈ ಜೋಡಿಸಿ ಈ ರೀತಿಯೆಲ್ಲ ಕೆಲಸ ಕಾರ್ಯಗಳು ಇವತ್ತು ಆಗಿದೆ. ಬಹುಶಃ ಈ ಒಂದು ಪಂಚಾಯತ್ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಈ ಒಂದು ಪ್ರದೇಶ ಎಲ್ಲ ಯೋಜನೆಗಳು ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ದಾಖಲೆಯಾಗಿ ಇವತ್ತು ನಿಲ್ತದೆ. ಮುಂದಿನ ದಿನಗಳಲ್ಲಿ ಅತ್ಯಂತ ಸಣ್ಣ ಇನ್ಕಮ್ ಇರುವಂಥ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಎಲ್ಲ ಸವಲತ್ತು ಇರುವಂತಹ ಪಟ್ಟಣ ನಮ್ಮ ಗ್ರಾಮ ಪಂಚಾಯತ್ ಕಟ್ಟಡ ಮತ್ತು ಇದು ಸವಲತ್ತು ಕೊಡ್ಬೋದು ಅಂಥೇಳಿ ಇವತ್ತು ಈ ಗ್ರಾಮವನ್ನು ತೋರಿಸುವಂಥ ಅವಕಾಶ ಇವತ್ತು ಆಗ್ತದೆ. ಹಾಜಬ್ಬರ್ ಅವರು ಈಗಾಗಲೇ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡು ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಹೆಸರು ಇವತ್ತು ಸಿಕ್ಕಿದೆ. ಆದ ಕಾರಣ ಅರೇಕಳ ಅತ್ಯಂತ ಪುಣ್ಯ ಅಂತ ಮತ್ತು ಅತ್ಯಂತ ಸೌಹಾರ್ದತೆಯ ಪ್ರೀತಿಯೊಂದು ಇವತ್ತೊಂದು ಗ್ರಾಮ ಪಂಚಾಯತ್ ಗ್ರಾಮ ಆಗಿದೆ. ಅದಕ್ಕಾಗಿ ನಾನೆಲ್ಲ ಈ ಕಾರ್ಯಭೂತ ಸರ್ವ ಸದಸ್ಯರಿಗೂ ಇದರ ನೇತೃತ್ವ ವಹಿಸಿದಂತಹ ಬದ್ರುದ್ದೀನ್ ಅವರಿಗೂ, ಉಪಾಧ್ಯಕ್ಷರಿಗೂ, ಸರ್ವ ಸದಸ್ಯ ಮತ್ತು ಇವರಿಗೆ ಭುಜ ಕೊಟ್ಟು ಸಾಕು ಪ್ರತಿಯೊಂದು ಗ್ರಾಮ ಹಿರಿಯರಿಗೂ, ಮಾಜಿ ತಾಲೂಕು ಪಂಚಾಯತ್ ಮುಸ್ತಫರವರಿಗೂ ಮತ್ತು ಇನ್ನಿತೆಲ್ಲ ನಮ್ಮ ಗಣ್ಯ ವ್ಯಕ್ತಿಗಳಿಗೆ ನನ್ನ ಅಭಿನಂದನೆ, ಶುಭಾಶಯನ ಇವತ್ತು ಸಲ್ಲಿಸಿಕೊಂಡು, ನೀವು ಜನಪ್ರತಿನಿಧಿಗಳಿಗೆ ಶಾಂತಿಯುತ ವಾತಾವರಣ ಕೊಟ್ಟರೆ ಅಭಿವೃದ್ಧಿ ನಿಮ್ಮ ಕಾಲುಬುಡಕ್ಕೆ ಮುಟ್ಟಿಸ್ತಾರೆ ಎಂಬ ಮಾತಿಗೆ ಅರೇಕಲ ಗ್ರಾಮ ಪಂಚಾಯತ್ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಜೊತೆ ಇವತ್ತು ಅಡ್ಡಿಯರ್ನ ಮಾಜಿ ಅಧ್ಯಕ್ಷರಾದ ಸುರೇಂದ್ರ ಅವರು ಇದ್ದಾರೆ, ಅವರು ಕೂಡ ಎಲ್ಲರ ಪರವಾಗಿ ನಾವು ಇವತ್ತು ಸಹಕರಿಸ್ತೇವೆ. ಈಗ ಬ್ರಿಡ್ಜಿನ ಶೇಕಡ 90ರಷ್ಟು ಕೆಲಸ ಇವತ್ತು ಮುಗಿದಿದೆ. ಡ್ಯಾಮೇಜು ಗೇಟಿದ ಕೆಲಸ ಇವತ್ತು ನಡೀತಾ ಇದೆ.
ಮೊದಲು ಎಲೆಕ್ಟ್ರಾನಿಕ್ ಸಿಸ್ಟಮ್ ಆದ ಕಾರಣ ಅದಕ್ಕೆ ಆ ಒಂದು ಅದೊಂದು ಕೇಂದ್ರ ಸೆಂಟ್ರ್ ಪಾಯಿಂಟ್ ಅದೊಂದು ಕಂಟ್ರೋಲ್ ರೂಮ್ ಕೂಡ ಕಟ್ಟಲಿಕ್ಕಿದೆ. ಬಹುಶಃ ಇವತ್ತು ಡಿಸೆಂಬರ್ ಆಗುವಾಗ ಖಂಡಿತವಾಗಿಯೂ ಕೆಲಸ ಇವತ್ತು ಮುಗಿತದೆ. ಇದು ದೊಡ್ಡ ಮಟ್ಟದೊಂದು ಐತಿಹಾಸಿಕವಾದ ಒಂದು ಯೋಜನೆ ಮತ್ತು ಡ್ಯಾಮ್ ಆಗಿ ಇವತ್ತು ಪರಿವರ್ತನೆ ಇವತ್ತು ಆಗುವಂಥದ್ದು. ಅದ್ರ ಜೊತೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಈಗಾಗಲೇ ನಮ್ಮ 235 ಕೋಟಿ ರೂಪಾಯಿ ಯೋಜನೆ ಕಾರ್ಯಗತಗೊಳಿಸಿ ನಗರ ಮಟ್ಟ ಎಲ್ಲ ಗ್ರಾಮ ಮಟ್ಟಕ್ಕೆ ನೇರವಾಗಿ ಇವತ್ತು ಕ್ಲೀನಾಗಿ ಮೇನ್ ಪೈಪ್ಲೈನ್ ನಿಲ್ಲಿಸಿದ್ದೇವೆ. ಮೇನ್ ಪೈಪ್ಲೈನಿಂದ ನಾವು ಇವತ್ತು ಮತ್ತೆ ದೊಡ್ಡ ಮಟ್ಟ ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ 2-3 ದೊಡ್ಡ ಮಟ್ಟದ ಟ್ಯಾಂಕಿಗೆ ಇವತ್ತು ನಿರ್ಮಾಣ ಮಾಡಲು ಮತ್ತು ಪೈಪ್ಲೈನ್ ಕೇಂದ್ರೀಕರಿಸಿಕೊಳ್ಳಲು 245 ಕೋಟಿ ರೂಪಾಯಿಯ ಯೋಜನೆಯು ಇವತ್ತು ಅದು ಫಾಲೋಅಪ್ ಮಾಡಿ ನಮ್ಮ ಅರ್ಬನ್ ವಾಟರ್ ಸಪ್ಲೈ KWS ಬೋರ್ಡ್ ಇವತ್ತು ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಮುಂದಿನ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದೇನೆ. ನನ್ನ ಕ್ಷೇತ್ರ ನೀವು ತಾರತಮ್ಯದಿಂದ ನೋಡಬೇಡಿ, ಜನ ಇದು ಕೊಡಲಿಕ್ಕೆ ನಾವು ನೀರು ಕೊಡಬೇಕಾಗ್ತದೆ. ಇಲ್ಲ ನಾನು ಈಗ ಮಾಡಿದ 235 ಕೋಟಿಯ ಕೆಲಸ ಕೂಡ ಇವತ್ತು ವೇಷ ಪರಿಸರನ ಹೇಳಿದಾಗ ಮುಂದಿನ 15-20 ದಿವಸದಲ್ಲಿ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಎಂಬ ಮಾತನ್ನು ಕೂಡ ಇವತ್ತು ಕೊಟ್ಟಿರ್ತಾರೆ. ಅದು ಬಂದರೆ ಈ ಕೆಲಸ ಕೂಡ ಪ್ರಾರಂಭ ಆಗ್ತದೆ. ಅದರ ಜೊತೆಯಲ್ಲಿ ಸುಮಾರು 66 ಕೋಟಿ ರೂಪಾಯಿಯ JLL ಮುಖಾಂತರ ಇವತ್ತು ನಾವು ಸಣ್ಣ ಟ್ಯಾಂಕಿನಿಂದ ಹಿಡಿದು ನೇರವಾಗಿ ಮನೆ ಕನೆಕ್ಷನ್ಗೆ, ಯಾರಿಗೆಲ್ಲ ಮನೆ ಕನೆಕ್ಷನ್ ಇಲ್ಲ ಸರ್ವರಿಗೆ ಕೂಡ ಮನೆ ಕನೆಕ್ಷನ್ ಕೊಡೋದು ಕೆಲಸ ಕಾರ್ಯಗಳಿಗೆ ಆ ಒಂದು ಚಾಲನೆ ಕೂಡ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಕೊಡ್ತಾ ಇದ್ದೇವೆ. ಆದ ಕಾರಣ ಬಹುಶಃ ಮುಂದಿನ ಒಂದು 5 ವರ್ಷಗಳಲ್ಲಿ ಬಹುತೇಕ ಎಲ್ಲ ರಸ್ತೆಗಳು 24 ಗಂಟೆ ಕುಡಿಯೋ ನೀರು ಈಗಾಗಲೇ ನಮ್ಮ KEBಯ ಡಿವಿಷನ್ಗೆ ಕೋಟೆಕಾರಲ್ಲಿ ಮತ್ತು ಉಲ್ಲಾಲದಲ್ಲಿ ಈಗಾಗಲೇ ನಮ್ಮ ಹತ್ರ ಒಂದು ಕೊಣಜೆ ಮತ್ತು ಒಂದು ನಮ್ಮ ತೊಕ್ಕೋಟಲ್ಲಿದೆ. ಒಂದು ಸಬ್ ಡಿವಿಷನನ್ನು ಕೋಟೆಕಾರ ಮಾಡಿ ಒಂದು ಸೆಕ್ಷನ್ ಆಫೀಸನ್ನು ಇವತ್ತು ನಮ್ಮ 9 ಕೆರೆ ಮಾಡಿದರೆ ಭವಿಷ್ಯದ 30 ವರ್ಷಕ್ಕೆ ಕರೆಂಟಿನ ಕೊರತೆ ಇಲ್ಲದಂಥ ಪರಿಸ್ಥಿತಿ ಆಗ್ತದೆ. ಸೊ ಎಲ್ಲ ಮೂಲಭೂತ ಸೌಕರ್ಯ ಇರುವಂಥ ಒಂದು ಅತ್ಯುತ್ತಮವಾದ ಉಲ್ಲಾಲ ಕ್ಷೇತ್ರವಾಗಿ ಪರಿವರ್ತನೆ ಆಗ್ತದೆ ಹೇಳಲಿಕ್ಕೆ ಬಯಸ್ತೇನೆ. ಬಸ್ ಸ್ಟ್ಯಾಂಡ್ ಎದುರು ಬರ್ಕೊಂಡು ಅದ್ರಲ್ಲಿ ಅಂದಲ್ಲಿ ಸೈಡ್ ಕಲ್ಲಿಗೆ ಲೆವೆಲ್ ಹಾಕೊಂಡ್ಬಂದ್ರಲ್ಲಿ ಹೈಟ್ ಹಾಕಂದ್ರೆ ಆಯ್ತದು ಶಾರ್ಟ್ ಮೂರೇ ಲೆವೆಲ್ಗೆ ಹಾಕಿ ಹತ್ರ ಹೈಟ್ ಉಂಟಲ್ಲ ಆಯ್ತು ರಿಕ್ಷಾ ಅಥವಾ 1 ಫೀಟ್ ಹೈಟ್ ಮಾತ್ರ ಚೇರಿ ಹಾಕಿದ್ವಿ ಅದು ತೊಂದರೆ ಆಗ್ತದೆ ಹಾಕೋರು ಬೆಸ್ಟ್ ಫುಲ್ ಇಟ್ಲೇ ಅಲ್ಲಿ ಟೊಟೆ ಉಂಟು